ಕೆಆರ್ಪೇಟೆ ತಾಲೂಕಿನ ಬಳ್ಳಿಕೆರೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಿವಿಧ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ವ್ಯವಸ್ಥಾಪಕರಾದ ಎಚ್ಎಂ ರವಿಕುಮಾರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ದಕ್ಷ ಪ್ರಾಮಾಣಿಕ ಆಡಳಿತದಲ್ಲಿ ಭಾರತ ದೇಶ ಪ್ರಜ್ವಲಿಸ್ತಾ ಇದೆ. ಕೇಂದ್ರ ಸರ್ಕಾರದ ಜನಪರವಾದ ಕಾರ್ಯಕ್ರಮಗಳ ಫಲವು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆ. ಭಾರತ ದೇಶವು ಅಭಿವೃದ್ಧಿಯ ಪಥದತ್ತ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಆರ್ಥಿಕ ಸಾಕ್ಷರತಾ ಸಲಹೆಗಾರರಾದ ಬಿ ಪ್ರಮೋದ್ ಮಾತನಾಡಿ, ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಬಡ ಜನರ ಕಲ್ಯಾಣಕ್ಕಾಗಿ ನೀಡುತ್ತಾ ಇರುವ ವಿವಿಧ ಕಾರ್ಯಕ್ರಮಗಳನ್ನು ಶ್ರೀಸಾಮಾನ್ಯರಿಗೆ ಪರಿಚಯ ಮಾಡಿಕೊಡಲಾಗುತ್ತಿದೆ. ಉಜ್ವಲ ಯೋಜನೆಯ ಮೂಲಕ ಬಡ ಕುಟುಂಬಗಳಿಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕವನ್ನು ನೀಡಿ ಸ್ವಚ್ಛ ಸಮೃದ್ಧವಾದ ಆರೋಗ್ಯವಂತ ಜೀವನವನ್ನು ನಡೆಸಲು ನೆರವು ನೀಡಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ನೇಹ, ಸೌಹಾರ್ದತೆ, ಸಹೋದರತ್ವ ಕುರಿತು ಪ್ರಮಾಣ ವಚನ ಬೋಧಿಸಲಾಯಿತು. ಬಳ್ಳಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಉಪಾಧ್ಯಕ್ಷರಾದ ಬಿವಿ ಅಣ್ಣೇಗೌಡ, ಸದಸ್ಯರಾದ ತಿಮ್ಮೇಗೌಡ, ಜಯಂತಿ, ಮಹದೇವ ಶೆಟ್ಟಿ, ಜಯಣ್ಣ, ಚಂದ್ರೇಗೌಡ, ಶಂಕರ್, ಗ್ರಾಮದ ಮುಖಂಡರಾದ ವರದರಾಜೇಗೌಡ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಾಮಚಂದ್ರ, ಬ್ಯಾಂಕ್ ಆಫ್ ಬರೋಡದ ಸಿಬ್ಬಂದಿಗಳಾದ ಕಾರ್ತಿಕ್, ರಾಕೇಶ್ ಹಾಗೂ ಪ್ರವೀಣ್ ಕುಮಾರ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಗ್ರಾಮಸ್ಥರಿಗೆ ವಿತರಿಸಲಾಯಿತು. ವರದಿ ಆಂಟೋನಿ ಬೇಗೂರು. ನೀವು ಪ್ರೊಫೆಷನಲ್ ಕೋರ್ಸ್ಗೆ ಸೇರಿಸಿಕೊಂಡ್ರೆ ನಿಮ್ಮ ಮಕ್ಕಳಿಗೆ 4 ಲಕ್ಷದವರೆಗೆ ವಿದೌಟ್ ಗ್ಯಾರಂಟಿ ಲೋನ್ ಕೊಡ್ತೀವಿ. 4 ಲಕ್ಷದಿಂದ 7 ಲಕ್ಷದವರೆಗೆ ವಿತ್ ಗ್ಯಾರಂಟಿ ಲೋನ್ ಕೊಡ್ತೀವಿ. 7 ಲಕ್ಷ ಆದ್ಮೇಲೆ ಸ್ಥಿರಾಸ್ತಿಗಳನ್ನ ತಗೊಂಡು ಲೋನ್ ಕೊಡ್ತೀವಿ. ಆದ್ರಿಂದ ನಿಮ್ಮ ಮಕ್ಕಳುಗಳನ್ನ ಪ್ರೊಫೆಷನಲ್ ಕೋರ್ಸ್ಗೆ ಸೇರಿಸಿದ್ರೆ ದಯಮಾಡಿ ಕರ್ಕೊಂಡ್ಬಂದು ಲೋನ್ ಪಡ್ಕೊಳ್ಳಿ. ಅದನ್ನ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೆ PM ಸ್ವಾನಿಧಿ ಯೋಜನೆ ಅಂತಿದೆ, PM ಬೀದಿ ವ್ಯಾಪಾರಿಗಳ ಯೋಜನೆ ಅಂತಿದೆ. ಅದನ್ನ ನೀವು ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಮುನ್ಸಿಪಾಲಿಟಿಯಿಂದ ಇದು ಮಾಡಿಸ್ಬೇಕು. ಅದನ್ನ ನೀವು ನಿಮ್ಮ ಗ್ರಾಮ ಪಂಚಾಯತಿನ ಸಂಪರ್ಕಿಸಿದ್ರೆ ಅವರು ಅರ್ಜಿಯನ್ನು ಕಳಿಸ್ಕೊಟ್ರೆ ನಮ್ಗೆ ನಾವು ಖಂಡಿತವಾಗ್ಲೂ ಅದರಲ್ಲೂ ಕೂಡ ನಿಮ್ಗೆ ಸಣ್ಣ ಮೊತ್ತದ ಸಾಲಗಳನ್ನು ಕೊಡ್ತೇವೆ. ಅದನ್ನ ನೀವು ಮರುಪಾವತಿ ಮಾಡ್ತಾ ಹೋದ್ರೆ ನಿಮ್ಗೆ 10,000ದಿಂದ ಸ್ಟಾರ್ಟ್ ಆಗಿ 50,000 ಲಕ್ಷದವರೆಗೂ ಬರುತ್ತೆ ಲೋನು. ಅದನ್ನು ಮಾಡ್ಕೋಬಹುದು. ವಿಶ್ವಕರ್ಮ ಸ್ಕೀಮ್ ಬಗ್ಗೆ ಆಲ್ರೆಡಿ ನಮ್ಮ ಪ್ರಮೋದ್ ಅವರು ಎಲ್ಲ ಹೇಳಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಇನ್ಶೂರೆನ್ಸ್ ಒಂದಿದೆ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ 330 ರೂಪಾಯಿದು. ಅದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬರೀ ನಿಮ್ಮಲ್ಲಿ ಸಾವಾದ್ರೆ ಮಾತ್ರ, ಇದು ಅಪಘಾತದಿಂದ ಸಾವಾದ್ರೆ ಮಾತ್ರ ದುಡ್ಡು ಸಿಗೋದು ಅಂದ್ಕೊಂಡಿರ್ತೀರ. ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಶಾಶ್ವತ ಅಂಗಊನ ಆದ್ರೂ ಕೂಡ ನಿಮ್ಗೆ ಇಷ್ಟು % ದುಡ್ಡು ಅಂತ ಕೊಡ್ತಾರೆ. ಮತ್ತೆ ತಾತ್ಕಾಲಿಕ ಅಂಗಊನ ಆದ್ರೂ ಕೂಡ ಇಷ್ಟು % ದುಡ್ಡು ಅಂತ ಕೊಡ್ತಾರೆ. ನೀವು ಹಾಸ್ಪಿಟಲೈಸೇಷನ್ ಆದ್ರೆ, ಅಂದ್ರೆ ನೀವು ಆಸ್ಪತ್ರೆಗೆ ಸೇರುವಂತ ಪ್ರಮೇಯ ಬಂದ್ರೆ ಆಕ್ಸಿಡೆಂಟ್ ಆಗಿ ವಾರಕ್ಕೆ 5,000 ರೂಪಾಯಿ ಸಾಲ ಸಿಗುತ್ತೆ ನಿಮ್ಗೆ. ಈ ಸ್ಕೀಮ್ ಕೂಡ ನಮ್ಮ ಬ್ಯಾಂಕ್ ನಲ್ಲಿ ಇದೆ. ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿ ನಾನು ಕೇಳ್ಬೋದು.